ವೀಕ್ಷಕರೇ, ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಶ್ರೀಮತಿ ವಿಮಲಾ ಅವರಿದ್ದಾರೆ. ಅವರ ಕೈ ರುಚಿಯನ್ನು ತೋರಿಸೋದಕ್ಕೆ ಯಾವೆಲ್ಲ ಅಡುಗೆಯನ್ನು ನಮಗೆ ಹೇಳ್ಕೊಡ್ತಾರೆ ಬನ್ನಿ ಕೇಳೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಸೊ ನೀವು ಫಸ್ಟ್ ಟೈಮ್ ನಮ್ಮ ಕಿಚನ್ಗೆ ಬಂದಿದ್ದೀರಿ. ಸೊ ಏನು ನೀವಂತೂ ಗೃಹಿಣಿ ಅಲ್ವಾ? ಸೊ ರಿಟೈರ್ಡ್ ಲೈಫಲ್ಲಿದ್ದೀರಿ ಅಲ್ವಾ? ಎಸ್ ಮೇಡಮ್, ನಮ್ಗೆ ಯಾವ ಅಡುಗೆಯನ್ನು ಹೇಳ್ಕೊಡ್ತಿದ್ದೀರಿ? ಇವತ್ತೊಂದು ಕೋಳಿ ಗಾಸಿ ಮಾಡ್ತೇನೆ. ಕೋಳಿ ಗಾಸಿ ಮಾಡ್ತೇನೆ. ಓಕೆ. ಇನ್ನೊಂದು ಕ್ಯಾರೆಟ್ ಜ್ಯೂಸು. ಓಕೆ, ಸರಿ. ಹಾಗಾದರೆ ನಿಮ್ಮದೆಲ್ಲ ಪಳಗಿದ ಕೈ ಅಲ್ವಾ? ಮೊದಲಿದ್ದೆಲ್ಲ ಅಂದರೆ ನೀವು ಹಾಕುವ ಅಂದಾಜಲ್ಲೇ ನಾವು ಅಂದಾಜು ಮಾಡ್ಕೊಳ್ಬೇಕು ಹೇಗೆ ಅಡುಗೆ ಇರುತ್ತೆ ಅಂತೇಳಿ. ಸೊ ನಿಮ್ಮ ಫುಲ್ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ ನಿಮ್ಮದೆಲ್ಲ. ಸೊ ನೋಡೋಣ ಕಿಚನಲ್ಲಿ ಬನ್ನಿ. ಎಸ್ ಮೇಡಮ್, ಸೊ ಫಸ್ಟ್ ಈಗ ನಮಗೆ ಯಾವುದು ಕೋರಿ ಗಸಿ. ಹಾಂ, ತುಳುವಲ್ಲಿ ಆದರೆ ಕೋರಿ ಗಸಿ. ಎಸ್, ಸ್ಟಾರ್ಟ್ ಮಾಡುವ. ಹಾಂ, ಏನು ಕೊಡಲಿ? ನಮಗೆ ಒಂದು ಬಾಣಲೆ ಕೊಡಿ. ಬಾಣಲೆ ಇದನ್ನು ಹುರಿಲಿಕ್ಕೆ. ಹಾಂ, ಮತ್ತೊಂದು. ಹಾಂ, ಸೌಟು. ಇದು ಹುರಿಲಿಕ್ಕೆ ಸ್ವಲ್ಪ ಎಣ್ಣೆ. ಹಾಂ ಹಾಂ. ಇದು 1 kg ಕೋಳಿದು 10 ಉದ್ದ ಮೆಣಸು, 5 ಗಿಡ್ಡ ಮೆಣಸು. ಓಕೆ, ಇದಿಷ್ಟು ಲೆಕ್ಕ ಯಾರಿಗೂ ಕೂಡ. ಒಂದು ತೆಂಗಿನಕಾಯಿಗೆ 1 kgಗೆ ಇಷ್ಟು ಹಾಕ್ಲಿಕ್ಕೆ. ಅಷ್ಟು ಬೇಕಾ? ಅಷ್ಟು ಬೇಕು ನಿಜವಾಗಿ. ಇಲ್ಲದೆ 7 ಉದ್ದ ಮೆಣಸು, 7 ಗಿಡ್ಡ ಮೆಣಸು, ಮತ್ತು ಒಂದು 10, 15, 20ರವರೆಗೆ ಒಳ್ಳೆ ಮೆಣಸು ಅಂತ ಕಾಳು ಮೆಣಸು. ಸೊ ನೀವು ಇಂಥದ್ದೇ ಮೊದಲಿದ್ದೇ ಅಡುಗೆ ಮಾಡೋದಾ? ಈಗಿಂದೆಲ್ಲ ಹೊಸದು ಟ್ರೈ ಮಾಡ್ತೀರಾ? ಟ್ರೈ ಮಾಡ್ತೇನೆ. ಯಾರಿಂದ ಕಲಿತೀರಾ? ಇಲ್ಲ, ಇದು ನಿಜವಾಗಿ ರಂಗೇಗೌಡರು ಮೊನ್ನೆ ಇದರಲ್ಲಿ ಬಂತಲ್ಲ, ಅವರು ಮಾಡಿದ ಅದನ್ನು ನಾನು ಸ್ವಲ್ಪ ಚೇಂಜ್ ಮಾಡಿದೆ. ಅವರು ತೆಂಗಿನಕಾಯಿ ಎಲ್ಲ ಹಾಕಲಿಲ್ಲ. ಬೇರೆ ಚಾನಲಿಂದ ನೋಡಿ ಅದರಿಂದ ಕಲ್ತ್ಕೊಂಡು ಮತ್ತೆ ಸ್ವಲ್ಪ ಇನ್ನೂ ಕೂಡ ಇದನ್ನು ನಾನು ಚೇಂಜ್ ಮಾಡಿದ್ದು. ಓಕೆ, ಅದು ನನಗೆ ಇಷ್ಟ ಆಯಿತು. ಹಾಂ ಹಾಂ ಹಾಂ, ಮಾಡಿದವರು. ಹಾಂ ಹಾಂ. ಅದು ಬೇರೆ ಕಡೆದಂತೆ, ಇಲ್ಲಿದ್ದ ನಮ್ಮ ದಕ್ಷಿಣ ಕನ್ನಡದಲ್ಲ. ಈಗ ಇದಕ್ಕೆ ಮೆಂತೆ ಹಾಕ್ತೇನೆ. ಮೆಂತೆ 1 kgಗೆ 5 ಬೆರಳಲ್ಲಿ ಹಾಕಲಿಕ್ಕೆ. 1 kgಗೆ. ಇದಕ್ಕೆ ಸಾಸಿವೆ, ಒಂದು ಚಿಟಿ, ಅದು ಕೂಡ ಅಷ್ಟೇ. ಮತ್ತೆ ಹಾಂ, ಇದು ಒಳ್ಳೆ ಮೆಣಸು, ಕಾಳು ಮೆಣಸು. ಇದು ಚಕ್ಕೆ, ಲವಂಗ, ಏಲಕ್ಕಿ. ಹಾಂ, ಮತ್ತು ಇದು ಕೊತ್ತಂಬರಿ ಹಾಕ್ತೇನೆ. 1 kgಗೆ ಒಂದು ಹಿಡಿ. ಒಂದು ಹಿಡಿ 1 kgಗೆ. ಆದ ಮೇಲೆ ಸ್ವಲ್ಪ ಆಗಲಿ. ಫಸ್ಟ್ ಹುರಿಬೇಕು. ಹೌದು, ನಾನು ನಿಮಗೆ ಅಸಿಸ್ಟೆಂಟ್. ಎಸ್, ಕರಿಬೇವು, ಲಾಸ್ಟಿಗೆ ಜೀರಿಗೆ. ಅದು ಕೊನೆಯಲ್ಲಿ ಹಾಕಬೇಕು. ಕೊನೆಯಲ್ಲಿ. ಆದ ಮೇಲೆ ಇದನ್ನು ಸ್ವಲ್ಪ ಹುರಿಬೇಕು. ಅದು ಸಪ್ರೇಟ್ ಹುರಿಯುವುದಾ? ಹೌದು. ಇದು ನೀರುಳ್ಳಿ, ಇದು ಬೆಳ್ಳುಳ್ಳಿ, ಕಾಯಿ ಮೆಣಸು, ಇದೆಲ್ಲ ಹುರಿ. ಇದು ಒಂದು ಬೇರೆ ತೆಗೆದಿಟ್ಕೊಳ್ಬೇಕು. ಅಂದರೆ ಬೇರೆ ಒಂದು ಪ್ಲೇಟಿಗೆ ಹಾಕಿದ್ರೆ ಆಯ್ತು ಅಷ್ಟೇ, ಚಪ್ಪೆ ಆಗಲಿ. ಆದ ಮೇಲೆ ಪುಡಿ ಮಾಡೋದು. ಇದು ಎಷ್ಟು ಕೆಂಪಗ ನಂತರ ಇದು ಜೀರಿಗೆ ಹಾಕಿ. ಹಾಂ, ಜೀರಿಗೆ ಎಷ್ಟು? ಒಂದು 2 ಚಮಚದಷ್ಟು? ಇಲ್ಲ, 2 ಚಮಚದಷ್ಟು ಇಲ್ಲ. ಅದು ನಮ್ಮ ಒಂದು 5 ಬೆರಳಲ್ಲಿ ಹೀಗೆ ಹಿಡಿದು ಹೀಗೆ ಹಾಕಲಿಕ್ಕೆ 1 kgಗೆ. ಬಟ್ ಸ್ವಲ್ಪ ಜಾಸ್ತಿ. ಮೆಂತೆ ಈ ಥರ ತೆಗೆದು ಮೆಂತೆ ಹೀಗೆ 3 ಬೆರಳು. ಹೌದು, ಮೆಂತೆ 3 ಬೆರಳು, ಜೀರಿಗೆ 5 ಬೆರಳು, ಮತ್ತು ಸಾಸಿವೆ ಹೀಗೆ ಬೆರಳು. ಹಾಂ, ಅಷ್ಟೇ. ಅದೊಂದು 1 kgಗೆ ಕಲಿಯುವವರಿಗೆಲ್ಲ. ಹಾಂ, ಆಯಿತು. ಮತ್ತು ಅರಸಿನ ತೆಗೆಯೋದಾ? ಹಾಂ, ತೆಗೀರಿ.
ಇನ್ನು ಇದು ಈ ಕಡೆ ತಣ್ಣಗೆ ಆಗ್ತಾ ಇರುತ್ತೆ. ಹಾಂ, ಇದಕ್ಕೇನೆ ಹಾಕೊಳ್ಳೋದಾ? ಇದಕ್ಕೇನೆ ಹಾಕುವ ಆಗ್ಬೋದಲ್ಲ. ಹಾಂ, ಇದಕ್ಕೆ ಹಾಕ್ಲಿಕ್ಕಿದ್ಯಾ? ಸ್ವಲ್ಪ ತುಪ್ಪ ಹಾಕಿದರೆ ಆಗ್ಬೋದು. ಓ ಎಸ್. ತುಪ್ಪ ಅಂತ ಹೇಳಿದರೆ KC ಅವರ ಶುದ್ಧ ಹಸುವಿನ ತುಪ್ಪ. ಇದು ಬೆಳ್ಳುಳ್ಳಿ ಹಾಕ್ತೇನೆ. ಸಾಕ ಇಷ್ಟು ತುಪ್ಪ? ಸಾಕು ಸಾಕು, ಅಷ್ಟೇ ಸಾಕು. ಸ್ವಲ್ಪ ಕಾಯಿಲಿ. ಮತ್ತು ಶುಂಠಿ ಹಾಕ್ತೇನೆ. ಶುಂಠಿ ಮತ್ತು ಒಂದು ಹಸಿಮೆಣಸು ಅಷ್ಟೇ. ಒಂದೇ ಸಾಕಾಗತ್ತಾ? ಸಾಕು ಅಷ್ಟೇ. ಅದು ಇದೆಲ್ಲ ಉಂಟಲ್ಲ ಖಾರ ಖಾರ, ಅದೊಂದು ಅವ್ರು ಹಾಕಿದ್ದಕ್ಕೆ ಪರಿಮಳಕ್ಕೆ. ಅವರು ಹೇಗೆ ಹೇಳ್ಕೊಟ್ಟಿರ್ತಾರೋ ಆ ರೀತಿಯಾಗಿ ನೋಡುವ. ಹೌದು, ಆದ್ರೆ ಸ್ವಲ್ಪ ಚೇಂಜ್ ಇನ್ನು ಮಾಡಬಹುದು ಅಂತ ಹೇಳಿದ್ರೆ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವು ಅದನ್ನ ಹಾಕೊಂಡು ಹೋದ್ರೆ ಹಾಗೆ ಹಾಗೆ ನಮ್ಮ ಟೇಸ್ಟ್ ಬಡ್ಸ್ಗೆ ಅನುಸಾರವಾಗಿ. ಹಾಂ ಹಾಂ. ಈಗ ಬೆಳ್ಳುಳ್ಳಿ ಎಷ್ಟು ಎಸಳು ತಗೊಂಡಿದ್ದೀರಿ? ಬೆಳ್ಳುಳ್ಳಿ ಒಂದು 10 ಎಸಳು ಉಂಟು. 10 ಎಸಳು ಬೇಕಾಗುತ್ತೆ. ಒಂದು ಸಣ್ಣದು ಶುಂಠಿ, ಮತ್ತು ಒಂದು ಕಾಯಿ ಮೆಣಸು, ಮತ್ತು ಒಂದಿಷ್ಟು ಒಂದು 2 ನೀರುಳ್ಳಿ. ಇದಕ್ಕೆ ಕೋಳಿಗೆ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಜಾಸ್ತಿ. ಹೌದು. ಇದು ಅಂದರೆ ನಾನು ಇದು ಸ್ವಲ್ಪ ಈಗ ಮಾಡ್ತೇನೆ. ರುಬ್ಬುವಾಗ ಸ್ವಲ್ಪ ಒಂದು ಈರುಳ್ಳಿ ಅಷ್ಟು ಸಾಕಾಗುತ್ತೆ. ಸಾಕು. ಇದು ಗೇರು ಬೀಜ ಸ್ವಲ್ಪ ರುಚಿ ಇನ್ನೂ ಎನ್ಹಾನ್ಸ್ ಆಗಬೇಕು. ಇದು ಗ್ರೇವಿ ಐಟಮ್ ಅಂತ ಅನ್ಸುತ್ತೆ. ಹೌದು, ಅದೇ ನಾನು ಹೇಳಿದಲ್ಲ, ಗಸಿ. ಗಸಿ. ಇದು ನೆನೆಸ್ಬೇಕು ಅಂತ ಇಲ್ಲ ಗೋಡಂಬಿ? ಇಲ್ಲ, ಇದು ಹುರಿದ್ರೆ ಒಳ್ಳೆ ಅಷ್ಟೇ ಸಾಕು. ಮಿಕ್ಸಿ ಹಾಕಿದ್ರೆ ಆಯ್ತು, ಸಾಕು ಅಷ್ಟೇ. ಇದಕ್ಕೆ ನಾನು ಟೊಮೆಟೊ ಹಾಕಲ್ಲ. ಮತ್ತೆ ಹುಳಿಗೆ ಸ್ವಲ್ಪ ಹುಳಿ ಉಂಟು ಇಲ್ಲಿ ತಂದಿದ್ದು, ಚೂರು ಹುಣಸೆ ಹುಳಿ ಹಾಕಿ, ಒಂಚೂರು ಹುಣಸೆ ಹುಳಿ. ಮತ್ತು ಇದುಂಟಲ್ಲ ಕೊಜಪು, ಮೊಸರು. ಹಾಂ, ಮನೆಯಲ್ಲಿ ಹೆಚ್ಚಾಗಿ ತುಳುವೆ ಮಾತಾಡೋದು ಬಹುಶಃ, ಹಾಗಾಗಿ ಹಾಗೆ ಬರುತ್ತೆ ಅಲ್ವಾ? ಸ್ವಲ್ಪ ಇದು ಇದಾಗಲಿ. ಇನ್ನು ತೀರಾ ಅದು ಬ್ರೌನ್ ಬರಬೇಕಾ? ಇಲ್ಲ 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 ಇಲ್ಲ, ಹಾಗೇನಿಲ್ಲ. ನಿಮ್ಮದು ಫೇವ್ರೆಟ್ ಇದು ರೆಸಿಪಿ ಯಾವುದು ನಿಮಗೆ? ನನಗೆ ಸುಕ್ಕ, ಮತ್ತು ನನಗೆ ತೆಂಗಿನ ಹಾಲು ಹಾಕಿ ಕೋಳಿ ಸಾರು ಮಾಡ್ತಾರೆ, ಅದು ನನಗೆ ಇಡ್ಲಿ ಎಲ್ಲ ತಿನ್ನಲಿಕ್ಕೆ ಸೂಪರ್. ನಾವು ಅದೇ ಮಾಡೋದು ಹೆಚ್ಚಿಗೆ. ಓಕೆ, ತೆಂಗಿನ ಹಾಲು ಹಾಕಿ ಮಾಡೋದು. ಹೌದು, ಸ್ವಲ್ಪ ತೆಂಗಿನಕಾಯಿ ಕಡಿಯುವಾಗ ಹಾಕಿ ಅದೊಂದು ಮಾಡೋದು. ಅದಕ್ಕೇನೆ ಹಾಕೊಳ್ಳೋದಾ? ಇದಕ್ಕೆ ಹಾಕುವ ಆಗುದಿಲ್ವ? ನೀವು ಹೇಳಿಕೊಟ್ಟಾಗಿ, ನೀವೇನು ಹೇಳಿಕೊಡ್ತೀರಾ ಅದನ್ನು ನಾವು ಸ್ವಲ್ಪ ಕಾಯುವಾಗ ಪರಿಮಳ ಬರ್ತದಲ್ಲ. ಅದೇ ಹೇಳಿದಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ಕೌಂಟ್ಸ್ ಅಂತ. ಸೊ ನೀವು ಹೇಗೆ ಹೇಳ್ಕೊಡ್ತೀರಾ ನಿಮ್ಮ ಎಕ್ಸ್ಪೀರಿಯನ್ಸ್. ಈಗಿನ ಹುಡುಗಿಯರು ತುಂಬ ಹುಷಾರಿದ್ದಾರೆ. ಎಷ್ಟೇ ಆಗಿರಲಿ, ತಾಯಿಯೇ ಮಗಳೇ ಹಾಗೆ. ಅದು ನಿಜ 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 ಅಲ್ವಾ? ಕರೆಕ್ಟ್. ನನ್ನ ಮಗಳು ಹಾಗೆ ಹೇಳೋದು, ಅಮ್ಮ ನೀನೇ ಮಾಡಿ ಎಲ್ಲ, ನಾನು ಏನಾದರೂ ಹೆಲ್ಪ್ ಮಾಡ್ತೇನೆ. ಅವಳು ತುಂಬ ಚಂದ ಮಾಡ್ತಾಳೆ. ಸಾಕಿದೆ. ಹಾಂ, ಅದು ಕೂಡ ಹುರಿಲಿಕ್ಕೆ ಉಂಟಾ ತೆಂಗಿನ ತುರಿ? ಇಲ್ಲ, ನಾನು ಹುರಿದು ತಂದಿದ್ದೇನೆ. ಇದನ್ನು ಸ್ವಲ್ಪ ಮಿಕ್ಸಿಗೆ ಹಾಕಿದರೆ ಆಯಿತು. ಓಕೆ, ಸೊ ಒಟ್ಟಿಗೆ ಅದನ್ನು ಗ್ರೈಂಡ್ ಮಾಡಿ, ಇದು ಹುಡಿ ಆದ ಮೇಲೆ ಇದನ್ನು ಸ್ವಲ್ಪ ಮಿಕ್ಸಿಗೆ ಹಾಕಿ ಹುಡಿ ಮಾಡುವ. ಓಕೆ, ಎಸ್ ಮೇಡಮ್, ತಗೊಳ್ಳಿ. ಇಷ್ಟನ್ನು ಮಾತ್ರ ಪುಡಿ ಮಾಡಿದರೆ ಆಯ್ತಾ? ಪುಡಿ ಮಾಡಿದರೆ ಆಯಿತು. ನೋಡಿ, ಸಾಕಲ್ಲ? ಸಾಕು. ಇದು ಅರ್ಧ ಗಡಿ, ಅರ್ಧ ಹೋಳು ಇದೆ. ಅದನ್ನು ಬರೀ ಹಾಗೆ ನಾನು ಹುರಿದದ್ದು. ಅದು ಹುರಿಲೇಬೇಕು ಮಾತ್ರ? ಹೌದು, ಇಲ್ಲದೆ ಪದಾರ್ಥ ಹಾಳಾಗ್ತದಂತ ಅಷ್ಟೇ. ಸುಕ್ಕ ಮಾಡುವಾಗ ಅದನ್ನು ಹಾಗೆ ಹುರಿದ್ರೆ 2 ದಿನ ಇಟ್ಟರು ಹಾಳಾಗೋದಿಲ್ಲ. ಓಕೆ ಓಕೆ, ಸರಿ. ತುಂಬ ಫೈನ್ ಏನು ಬೇಕಂತ ಬೇಡ, ಸಾಕಲ್ಲ? ಹಾಂ, ಇದು ಹಾಕುವಲ್ಲ, ಹಾಕ್ಲಾ ನಾನು? ಹಾಂ, ಆಯ್ತು. ಇದಿಷ್ಟನ್ನು ಹಾಕಿದರೆ ಆಯ್ತಲ್ಲ? ಇಷ್ಟು, ಅಷ್ಟೇನು ನೀರೇನಿಲ್ಲ? ಇಲ್ಲ, ಬೇಕಾದ್ರೆ ಇದು ಹಾಕುವ, ಮೊಸರು ಹಾಕುವ. ಇದಿಷ್ಟು ಫಸ್ಟ್ ಇದನ್ನು ನುಣ್ಣಗೆ
ಗ್ರೈಂಡ್ ಮಾಡಿ ಕೊಟ್ಟರೆ ಆಯಿತು. ಆಯಿತು. ಮತ್ತೆ ಅದನ್ನು ಮಿಕ್ಸ್ ಮಾಡಿ ಪುದೀನ ಮತ್ತು ಒಂಚೂರು ಹುಳಿ, ಹುಣಸೆ ಹುಳಿ ಒಂದು ಚೂರು ಇಷ್ಟು, ಒಂದು ಇದು ಅರ್ಧ kg ಹುಣಸೆ ಹುಳಿ, ಚೂರು ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟೇ. ಎಲ್ಲ ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡೋದು ಅಷ್ಟೇ. ಸಾಕಲ್ಲ? ಸಾಕು. ಇನ್ನೂ ಆಯಿತು. ಇದನ್ನು ಹಾಕ್ತೇನೆ, ಇದಕ್ಕೆ ಹಾಕ್ತೇನೆ. ಇದು ಅರ್ಧ kg ಕೋಳಿ. ಹಾಂ, ಇದು ಒಂದು ಪುಡಿ ಮಾಡಿದ್ದು ಒಂದು 3 ಸ್ಪೂನ್ ಹಾಕ್ತೇನೆ. ಅದು ಎಲ್ಲ ಬೇಕಾಗಿಲ್ಲ? ಇಲ್ಲ, ಎಲ್ಲ ಬೇಕಾಗಿಲ್ಲ. ಇದು 1 kg ಮಾಡಿದಲ್ಲ, ಇದು ಮಟನ್ ಕೋಳಿ ಇರುವುದು ಅರ್ಧ kg, ಅದಕ್ಕೆ ಒಂದು 3 ಸ್ಪೂನು ಸಾಕು. ಅದರ ಅರ್ಧದಷ್ಟು ಹಾಕ್ತೇನೆ. ಮತ್ತು ಇದು ಕೂಡ ಪೂರ ಹಾಕ್ತೇನೆ. ಇದಕ್ಕೆ ಎಲ್ಲ ಮೊಸರನ್ನು ಹಾಕ್ತೇನೆ. ಅಂದರೆ 1 ಕಪ್ ಮೊಸರು ಬೇಕಾಗ್ತದೆ. ನಿಮಗೆಲ್ಲ ಕೈ ಎಳತೆ ಹೆಚ್ಚು ಅಂತ ಅನ್ಸುತ್ತಲ್ಲ? ಹೌದು, ಚಮಚ. ಸೊ ಕೈಯಿಂದ ಎಲ್ಲ ಹಾಕಿ ಅದನ್ನು ಮಾಡುವಾಗ ಅದರ ಕೈ ರುಚಿ ಹಾಗೆ ಬರುವಂಥದ್ದು. ಸೊ ಕೈ ಎಳತೆ ಯಾವಾಗಲೂ ಅದು ಕೂಡ ಒಂದು ನ್ಯಾಕ್ ಆ್ಯಕ್ಚುಲಿ. ಸ್ಪೂನ್ ಆದರೆ ನಾವು 1 ಸ್ಪೂನ್ 2 ಸ್ಪೂನ್ ಅಂತ ಹೇಳ್ತೀವಿ, ಕೈ ಅಳತೆಯಲ್ಲಿ ಹಾಕೋದು ಅದು ನ್ಯಾಕ್. ಅದು ಒಂದೊಂದ್ಸಲ ಮಿಸ್ಟೇಕ್ ಆಗ್ತದೆ ಸ್ಪೂನಲ್ಲಿ ಹಾಕಿದ್ದು. ಇಷ್ಟು ಕಲಸಿ ಎಲ್ಲ ಮಸಾಲೆ ಎಲ್ಲ ಹಾಕಿ ಎಲ್ಲ ಕಲಸಿ ಇಟ್ಟಾಯಿತು. ಇನ್ನು ಇದನ್ನು 10 ನಿಮಿಷ ಬಿಟ್ಟಾಯಿತು. ಇನ್ನು ಕುಕ್ಕರ್ ಇಟ್ಟು ಸ್ವಲ್ಪ ತುಪ್ಪ ಹಾಕಿ ನೀರುಳ್ಳಿ ಸ್ವಲ್ಪ ಕಾಯಿಸಿ. ಹಾಗಾದರೆ ಈಗ ನಿಮಗೆ ಕುಕ್ಕರ್ ಬೇಕು? ಓಕೆ, ಗ್ಯಾಸ್ ಆನ್ ಮಾಡೋದಾ? ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ. KC ಅವರ ಶುದ್ಧ ಹಸುವಿನ ತುಪ್ಪ ಸಾಕು. ಸ್ವಲ್ಪ ಸಾಸಿವೆ ಹಾಕ್ತೇನೆ, ಸ್ವಲ್ಪ ನೀರುಳ್ಳಿ ಹಾಕ್ತೇನೆ, 1 ಹಿಡಿಯಷ್ಟು. ಮನೆಯಲ್ಲಿ ನೀವೇ ಎಲ್ಲ ಅಡುಗೆ ಮಾಡುವಂಥದ್ದು? ಹಾಂ, ನಾನು. ಜೊತೆಗೆ ಯಾರಾದರೂ ಹೆಲ್ಪ್ಗೆ ಯಾರಾದರೂ? ಇಲ್ಲ, ಈಗ ಸದ್ಯಕ್ಕೆ ಯಾರಿಲ್ಲ, ನಾವೇ ಇಬ್ಬರು ಇರೋದು. ಮಕ್ಕಳು ಎಲ್ಲ ದೂರ ಇದ್ದಾರೆ. ಮಗ ಈಗ 15 ದಿವಸಕ್ಕೆ ಒಂದ್ಸಲ ಸೊಸೆ ಎಲ್ಲ ಬರ್ತಾರೆ. ಮಗ ಮತ್ತು ಮಗಳ? ಮಗ ಮತ್ತು ಸೊಸೆ ಇಬ್ಬರು ಮಕ್ಕಳಿದ್ದಾರೆ, ಪುಲ್ಲಿಗಳು. ಮತ್ತು ಮಗಳಿಗೆ ಒಬ್ಬಳೆ ಮಗಳು. ಮಗ ಇನ್ನೊಂದು ಮಗಳಿಗೆ ಒಬ್ಬನೇ ಮಗ. ಇದು ಹಾಕ್ತೇನೆ ಮೇಡಮ್, ಹಾಕ್ತೇನೆ. ಎಲ್ಲ ರುಬ್ಬಿ ಒಟ್ಟಿಗೆ ಹಾಕಿ ಮ್ಯಾರಿನೇಟ್ ಮಾಡಿ ಡೈರೆಕ್ಟ್ ಮತ್ತೆ? ಹೌದು, ಇದು ಮತ್ತೆ ಮುಚ್ಚಿ ಇಡುವ ಅಷ್ಟೇ. ಸ್ವಲ್ಪ ನೀರು ಹಾಕಿ, ಬೇಕಂತ ಇಲ್ಲ, ಸ್ವಲ್ಪ ಹಾಕಿ. ಹೌದು. ಇದು ಯಾವುದ್ರ ಜೊತೆಗೆ, ಅಂದರೆ ಅನ್ನ ಜೊತೆಗೂ ಆಗುತ್ತೆ? ಇದು ಅನ್ನ ಜೊತೆಗೂ ಆಗುತ್ತೆ, ಮತ್ತೆ ಚಪಾತಿ, ಇಡ್ಲಿ. ಅದಕ್ಕೂ ಚೆನ್ನಾಗಿ ಆಗ್ತದೆ. ಅನ್ನಕ್ಕೆ ಅಂದರೆ ಇದು ಅನ್ನಕ್ಕೆ ಸೈಡ್ ಡಿಶ್ ಅಥವಾ? ಇಲ್ಲ, ಸೈಡ್ ಡಿಶ್ ಮಾತ್ರ ಆಗುದಿಲ್ಲ, ಅದು ಸ್ವಲ್ಪ ಗಟ್ಟಿ ಆಗ್ತದಲ್ಲ. ರಸದ ಥರ ತುಂಬ ಇದು ಹಾಕಿ ರಸ ಥರ ಬೇಕು. ಇದಕ್ಕೆ ನೀರು ಹಾಕಿದರೆ ಇನ್ನು ತೆಳು ಮಾಡ್ಕೊಳ್ಬೋದು. ಬಟ್ ಇದು ತಿಕ್ಕ ಗ್ರೇವಿನೇ ಅಷ್ಟೇ, ಗಸಿ ಹೇಳ್ತಾರೆ ನೋಡಿ, ಅಷ್ಟೇ. ಲಿಡ್ ಕ್ಲೋಸ್ ಮಾಡೋದಾ? ತೆಂಗಿನ ಇದು ಅದು ಲಾಸ್ಟಿಗೆ ಇದೆಲ್ಲ ಬೆಂದ ನಂತರ? ಹೌದು. ಓಕೆ, ಹಾಗಾದರೆ ಲಿಡ್ ಇಟ್ಕೊಳ್ಳೋದಾ? ಹಾಂ. ಎಷ್ಟು ವಿಸಿಲ್ ಬರಬೇಕಾಗುತ್ತೆ ಇದು ಬೇಗ ಇದಾದರೆ ನನಗೆ ಕುಕ್ಕರಿಗೆ ಅಂದಾಜಿಲ್ಲಲ್ಲ. ಇಲ್ಲದಿದ್ದರೆ ನಾನು 2 ವಿಸಿಲ್. ಇದರಲ್ಲೂ ಕೂಡ 2 ವಿಸಿಲ್ ಸಾಕು. ಹಾಗೆ
ಸೊ ನೀವು ಈ ರೀತಿಯಾದಂಥ ಬೇರೆ ಏನೆಲ್ಲ ಇದು ಟ್ರೈ ಮಾಡಿದ್ದೀರಿ? ಅಂದರೆ ಕೆಲವೆಲ್ಲ ಇದರಲ್ಲಿ ನಿಮ್ಮ ಏನು ಚೇಂಜಸ್ ನೀವು ತಂದಿದ್ದು? ಇದರ ಚೇಂಜಸ್ ತಂದಿದೆ ಅಂದರೆ ಇದು ತೆಂಗಿನಕಾಯಿ ಅದ್ರಲ್ಲಿ ಹಾಕಿರಲಿಲ್ಲ. ಅದಕ್ಕೆ ತೆಂಗಿನಕಾಯಿ ನಾನು ತೆಂಗಿನಕಾಯಿ ಇಲ್ಲಾದರೆ ಆಗಲ್ಲ ಇಲ್ಲಿ ದಕ್ಷಿಣ ಕನ್ನಡ ಅದಕ್ಕೆ ಒಂದು ಹಾಗೆ ಮಾಡುವ ಅಂತ. ತೆಂಗಿನಕಾಯಿ ಹಾಕದೆ ಏನದು ಗಸಿ ಅಂತ ನಮ್ಮ ಒಂದು ಮೈಂಡ್ ಸೆಟ್ ಹಾಗೆ. ಮತ್ತೆ ನಾವು ಪಚ್ಚೆ ಗಜಪು ಎಲ್ಲ ಮಾಡ್ತೇವಲ್ಲ, ಅದಕ್ಕೆ ಕೂಡ ಕೆಲವಕ್ಕೆ ತೆಂಗಿನಕಾಯಿ ಹಾಕುದಿಲ್ಲ. ಹೀಗೆ ಕೊರಂಟೆ ಎಲ್ಲ ಗೇರು ಬೀಜ ಎಲ್ಲ ಹಾಕಿ ಮಾಡಿ. 2 ವಿಸಿಲ್ ಆಯ್ತು, ಆಫ್ ಮಾಡೋ? ಆಯ್ತು, ಮಾಡಿ. ಸೊ ಇನ್ನೊಂದು ತಣ್ಣಗಾಗೋವರೆಗೂ ವೇಟ್ ಮಾಡಬೇಕಷ್ಟೇ ಅಲ್ಲ? ಸೊ ನೆಕ್ಸ್ಟ್ ಪ್ರೋಸೆಸ್ ಎಲ್ಲ ಹಾಕುವಂಥದ್ದು ಎಲ್ಲ ತಣ್ಣಗಾದ್ಮೇಲೆ. ಸೊ ವಿಸಿಲ್ ಸ್ಟೀಮ್ ಕೂಡ ಬಿಟ್ಟಿದೆ, ತೆಗಿಯೋಣ. ಸಾಕು ಬಂದಿದೆಲ್ಲ. ಇದಕ್ಕೇನೆ ಹಾಕುವನ ಬೇರೆ ಪಾತ್ರೆ ಮಾಡ್ಕೊಳ್ಬೋದು ಇದರಲ್ಲಿ. ಇದು ಕುಕ್ಕಿಂಗ್ ಆ್ಯಂಡ್ ಸರ್ವಿಂಗ್ ಎರಡೂ ಕೂಡ ಇದರಲ್ಲಿ. ಸರಿ. ಸೊ ಗ್ಯಾಸ್ ಆನ್ ಮಾಡಲಿಯಾ? ಹಾಂ, ಆನ್ ಮಾಡಿ. ಒಂದು ಇಷ್ಟೇ ಹುಳಿ ಹಾಕಿದ್ದೇನೆ, ಅಷ್ಟೇ ಬೆಲ್ಲ ಹಾಕ್ತೇನೆ. ಎಷ್ಟು ನಾವು ಹುಣಸೆ ಹುಳಿ ತಗೊಂಡಿದ್ದೇವೆ ಅಷ್ಟೇ ಬೆಲ್ಲ ಹಾಕಿದೆ. ಕರೆಕ್ಟಾಗಿ ಬಂದಿದೆ ಅಲ್ಲ? ಕರೆಕ್ಟಾಗಿದೆ. ತೆಂಗಿನಕಾಯಿ ಹಾಕ್ತೇನೆ, ಪೂರ ಹಾಕ್ತೇನೆ. ಬೇಕಿದ್ರೆ ನೀರು ಹಾಕೊಳ್ಬೋದಾ? ನೆಕ್ಸ್ಟ್ ಇನ್ನು ಹಾಕ್ಬೋದು. ಈಗ ತಕ್ಷಣಕ್ಕೆ ಸುಕ್ಕದ ರೀತಿ ಬಂತು ಅಲ್ವಾ? ನೀರು ಹಾಕ್ಕೊಳ್ಬೇಕಾ? ಬೇಡ, ತಿಕ್ಕಾಗಿ ಬಂತು. ಹಾಗೆ ಆಗ್ಬೇಕದು. ಖಾರ ಹೇಗುಂಟು ನೋಡ್ಬೇಕೀಗ. ಕಡಿಮೆ ಇದ್ರೆ ಹಾಕುವ ಖಾರ. ಈಗ ನೋಡ್ಕೊಂಡು ಬೇಕಿದ್ರೆ ಎಷ್ಟು ಖಾರ ಬೇಕಿದ್ರೆ ನಾವು ಹಾಕೊಳ್ಬೋದು. ಅಂದ್ರೆ ಅದೇ ಪುಡಿ ಹಾಕೊಳ್ಳುವಂಥದ್ದು ಅದೇ ಹಾಕೋದು ನಾವು ಮಾಡಿದ ಪುಡಿ. ಹೌದು. ಪರ್ಫೆಕ್ಟ್ಲಿ ಕುಕ್ಡ್ ಅಂತ ಗೊತ್ತಾಗ್ತಾ ಇದೆ. ಇದು ಎಳೆಯಾಗಿ ಸಾಫ್ಟಾಗಿ ಟೆಂಡರ್ ಆಗಿ ಇದು ಮಾಂಸ ಸ್ಟ್ರಿಂಗ್ಸ್ ಆಗಿ ಹಾಗೆ ಸಿಗ್ತಾ ಇದೆ ಅಂತ ಹೇಳಿದರೆ ಪರ್ಫೆಕ್ಟ್ಲಿ ಕುಕ್ಡ್ ಬೆಂದಿದೆ ಅಂತ. ಇವಾಗ ತಿನ್ನುವ ರೀತಿಗೆ ಆಗಿದೆ. ಕರೆಕ್ಟಾಗಿ ಆಗಿದೆಲ್ಲ? ಹಾಂ. ಸರ್ವ್ ಮಾಡೋದಾ? ಆಯಿತು. ಇದು ಸ್ವಲ್ಪ ಸೊಪ್ಪು ಹಾಕ್ತೇನೆ, ಮೇಲಿಂದ ಕೊತ್ತಂಬರಿ ಸೊಪ್ಪು. ಹೌದು. ಬೇರೆ ಸೊಪ್ಪು ಹಾಕಿದರೆ ಏನಾಗೋದಿಲ್ಲ, ಒಳ್ಳೆಯದೇ. ಗ್ಯಾಸ್ ಆಫ್ ಮಾಡಲಾ? ಆಯಿತು. ಸರ್ವ್ ಮಾಡೋದಾ? ಹಾಂ, ಸರ್ವ್ ಮಾಡಿ. ಮಾಡುವೆ? ಸರ್ವ್ ಮಾಡಿ. ಸರ್ವ್ ಮಲ್ಪೆ? ಸರ್ವ್ ಮಾಡಿ. ಎಸ್. ಬಿಸಿ ಬಿಸಿಯಾದ ಕೋರಿ ಗಸಿ ಹಾಗೆ ಅದ್ರ ಜೊತೆಗೆ ಏನಿದು ಗುಂಡ ಅದನ್ನ ಕೊಟ್ಟಿಗೆ ಸೊ ಬಾಳೆ ಎಲೆಯಿಂದ ಮಾಡಿದ್ರೆ ಗುಂಡ. ಹಾಂ. ಸೊ ಇದು ಹಲಸಿನ ಎಲೆಯಲ್ಲಿ ಮಾಡಿದ್ದು ಕೊಟ್ಟಿಗೆ. ಥ್ಯಾಂಕ್ ಯು ಸೋ ಮಚ್. ಬಿಸಿಯಾದಂಥ ಚಿಕನ್ ಗಸಿ, ಕೋಳಿ ಗಸಿ ಏನು ಬೇಕಾದರೂ ಹೇಳಿ, ಟೇಸ್ಟ್ ಮಾತ್ರ ಅದೇ ಇರುತ್ತೆ. ಅದ್ರ ಜೊತೆಗೆ ಇಡ್ಲಿ, ಗುಂಡ ಅಥವಾ ಕೊಟ್ಟಿಗೆ ಇಂಥದ್ದಿದ್ರಂತೂ ಸೂಪರ್. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಕೋಳಿಗಸಿ ತಯಾರಿಸುವ ವಿಧಾನ: ಮೊದಲಿಗೆ 1-2 ಚಮಚದಷ್ಟು ಎಣ್ಣೆಯನ್ನು ಬಿಸಿ ಮಾಡಿಕೊಂಡು 10 ಒಣಮೆಣಸನ್ನು ಹುರಿದು ಚಿಟಿಕೆ ಮೆಂತೆ, ಸಾಸಿವೆ, ಕರಿಮೆಣಸು, ಚಕ್ಕೆ, ಲವಂಗ, 1 ಮುಷ್ಟಿ ಧನಿಯಾ, ಕರಿಬೇವು ಹಾಕಿ ಹುರಿದು ಜೀರಿಗೆ 1/2 ಚಮಚದಷ್ಟು ಹಾಕಿ ಹುರಿದಿಟ್ಟುಕೊಳ್ಳಿ. ನಂತರ ಸ್ವಲ್ಪ ತುಪ್ಪದಲ್ಲಿ 10ರಿಂದ 12 ಎಸಳು ಬೆಳ್ಳುಳ್ಳಿ, ಶುಂಠಿ, 2 ಹಸಿಮೆಣಸು, 2 ಹೆಚ್ಚಿದ ಈರುಳ್ಳಿ, ಗೋಡಂಬಿ, ಅರಿಶಿನ ಪುಡಿ ಹಾಕಿ ಹುರಿಯಿರಿ. ಆ ನಂತರ ಹುರಿದ ಒಣಮೆಣಸನ್ನು ಹುರಿದಿಟ್ಟ ತೆಂಗಿನ ತುರಿ ಸೇರಿಸಿ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಬಳಿಕ ಹುರಿದ ಈರುಳ್ಳಿ ಮಿಶ್ರಣವನ್ನು ಸ್ವಲ್ಪ ಮೊಸರು, ಪುದೀನ ಎಲೆ, ಹುಣಸೆ ಹುಳಿ, ಕೊತ್ತಂಬರಿ ಸೊಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಈ ಮಿಶ್ರಣವನ್ನು 1/2 kg ಕೋಳಿ ಮಾಂಸಕ್ಕೆ ಸೇರಿಸಿ ಪುಡಿ ಮಾಡಿದ ಮಸಾಲೆ ಸೇರಿಸಿ 1 ಕಪ್ ಮೊಸರು ಹಾಕಿ ಚೆನ್ನಾಗಿ ಬೆರೆಸಿ 10 ನಿಮಿಷ ಮ್ಯಾರಿನೇಟ್ ಮಾಡಿಟ್ಟುಕೊಳ್ಳಿ. ಆ ಬಳಿಕ ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು ಸಾಸಿವೆ, ಹೆಚ್ಚಿದ ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ಮ್ಯಾರಿನೇಟ್ ಮಾಡಿದ ಕೋಳಿ ಮಾಂಸ, ಸ್ವಲ್ಪ ನೀರು ಹಾಕಿ 2 ವಿಸಲ್ ಬರುವವರೆಗೂ ಬೇಯಿಸಿ. ಕೋಳಿ ಮಾಂಸ ಬೆಂದ ನಂತರ
ಸ್ವಲ್ಪ ಬೆಲ್ಲ, ಪುಡಿ ಮಾಡಿದ ತೆಂಗಿನ ತುರಿ ಸೇರಿಸಿ ಚೆನ್ನಾಗಿ ಬೆರೆಸುತ್ತಾ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ ಕೋಳಿ ಗಶಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.